ಸೌಹಾರ್ದ ಸಹಕಾರಿ ನಿಯಮಿತ ನವದ್ವೀಪ ಹಾಗೂ ಓಸಿ ಪ್ರಿನ್ಸ್ ಇದರ ಸಹಯೋಗದೊಂದಿಗೆ ಇಫ್ತಾರ್ ಕೂಟ ಸಮಾರಂಭ ನಡೆಯಿತು. ಬೋಳಾರದ ಶಾದಿ ಮಹಲ್ ಸಭಾಂಗಣದಲ್ಲಿ ನಡೆದ ಇಫ್ತಾರ್ ಕೂಟ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದ ನಗರಾಭಿವೃದ್ಧಿ ಮತ್ತು ವಸತಿ ಸಚಿವ ಯುಟಿ ಖಾದರ್ ಮಾತನಾಡಿ, ಸೌಹಾರ್ದ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಲು ಸಂತೋಷವಾಗುತ್ತದೆ ಎಂದ ಸಚಿವರು, ಇಫ್ತಾರ್ ಕೂಟ ಮಾತ್ರವಲ್ಲದೆ ದೀಪಾವಳಿ, ಕ್ರಿಸ್ಮಸ್ ಹಬ್ಬವನ್ನ ಆಚರಣೆ ಮಾಡುವುದರಿಂದ ಈ ಭಾಗದಲ್ಲಿ ಸಹಬಾಳ್ವೆಯಿಂದ ಇರಲು ಸಾಧ್ಯ ಎಂದರು. ನವದ್ವೀಪ್ ಹಾಗೂ ಓಸಿ ಫ್ರೆಂಡ್ಸ್ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಸೌಹಾರ್ದತೆಯ ಇಫ್ತಾರ್ ಕೂಟದ ಈ ಸಂದರ್ಭದಲ್ಲಿ ಭಾಗವಹಿಸಲಿಕ್ಕೆ ಅತ್ಯಂತ ಸಂತೋಷ ಆಗ್ತದೆ. ಬಹುಶಃ ನಮ್ಮ ರಮಾನಂದ ಬೋಳಾರ್ ಅವರು, ಸದಾಶಿವ ಅವರು, ನಮ್ಮ ಬರ್ನಾದವರು ಮತ್ತು ಎಲ್ಲ ಜಾತಿ ಧರ್ಮದವರು ಮತ್ತು ಎಲ್ಲವರ ತಂಡದವರು, ಟೈಮ್ ಅವರು, ಇವರೆಲ್ಲರೂ ಕೂಡ ಇವತ್ತು ಈ ಮೂರು ಸಂಘದ ಅಧ್ಯಕ್ಷರು ಸೇರಿಕೊಂಡು ನವೀನ್ ಶೆಟ್ಟಿ ಮತ್ತು ಯಾರೆಲ್ಲ ಈ ಅಧ್ಯಕ್ಷ ಸದಸ್ಯರೆಲ್ಲ ಸೇರಿಕೊಂಡು ಇಫ್ತಾರ್ ಕೂಟವನ್ನು ಏರ್ಪಡಿಸುವ ಮೂಲಕ ಈ ಒಂದು ಪ್ರದೇಶದಲ್ಲಿ ಸೌಹಾರ್ದತೆ, ಏಕತೆ, ಪ್ರೀತಿ, ವಿಶ್ವಾಸ ಪರಸ್ಪರ ಒಬ್ಬರೊಬ್ಬರನ್ನು ಅರ್ಥ ಮಾಡಿಕೊಂಡು ವಿಶ್ವಾಸದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಈ ಒಂದು ಹೆಜ್ಜೆ ಆಗಿದೆ. ಬಹುಶಃ ಇಫ್ತಾರ್ ಕೂಟ ಮಾತ್ರ ಇದರ ಜೊತೆಯಲ್ಲಿ ಇವರು ದೀಪಾವಳಿ ಧರ್ಮದ ಹಬ್ಬದ ಕಾರ್ಯಕ್ರಮ ಕೂಡ ಇವರು ಏರ್ಪಡಿಸಿಕೊಂಡು ಎಲ್ಲ ಧರ್ಮದ ಹಬ್ಬದ ಸಂದೇಶವೂ ಕೂಡ ಏಕತೆ, ಪ್ರೀತಿ, ವಿಶ್ವಾಸ, ಸೋದರತೆ ಸಾವರ್ತಿಕ. ಆದ ಕಾರಣ ಬಹುಶಃ ಇವತ್ತು ರಮಾನಂದ ಮತ್ತು ಅವರ ತಂಡದವರು ನಮ್ಮೆಲ್ಲರೂ ಅಭಿನಂದಿಸಿ. ಅನಂತರ ಮಾಜಿ ಶಾಸಕ ಚಿಆರ್ ಲೋಪೋ ಮಾತನಾಡಿ, ನಾಳಿನ ಒಳಿತಿಗೋಸ್ಕರ ಇಂತಹ ಸೌಹಾರ್ದ ಕಾರ್ಯಕ್ರಮವನ್ನ ಮಾಡಿದ್ರೆ ಪ್ರೀತಿ ವಿಶ್ವಾಸದಿಂದ ಇರಲು ಸಾಧ್ಯ ಎಂದರು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ನ ಮುಖ್ಯ ಸಚೇತಕ ಐಮಂಟಿ ಸೋಸಾ, ಪಿಬಿ ಮೋಹನ್, ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಭಾಸ್ಕರ್ ಮೊಯ್ಲಿ, ಎಂಎ ಗಫೂರ್, ಕಾರ್ಪೊರೇಟರ್ ಕವಿತಾ ವಾಸು, ಧರ್ಮಗುರುಗಳಾದ ಜೆಬಿ ಕ್ರಾಸ್ತಾ ಮತ್ತಿತರರು ಉಪಸ್ಥಿತರಿದ್ದರು.